ಮುಲ್ಕಿ ಸೀಮೆಯ ಅರಸು ಕಂಬಳ ಸಮಿತಿಯ ಸಂಯೋಜನೆಯಲ್ಲಿ ಪಡುಪಣಂಬೂರು ಮುಲ್ಕಿ ಅರಮನೆಯ ಬಾಕಿಮಾರು ಗದ್ದೆಯಲ್ಲಿ ಸಾಂಪ್ರದಾಯಿಕವಾಗಿ ಮುಲ್ಕಿ ಸೀಮೆ ಅರಸು ಕಂಬಳ ನಡೆಯಿತು. ಕಂಬಳಕ್ಕೆ ಕ್ಷೇತ್ರದ ಶಾಸಕ ಉಮಾನಾಥ್ ಕೋಟ್ಯಾನ್ ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಕಂಬಳವು ಕೃಷಿ ಬದುಕಿನ ಕೊಂಡಿಯಾಗಿದೆ. ತುಳುನಾಡಿನ ಪರಂಪರೆಯ ಸಂಪ್ರದಾಯ ಕಂಬಳಕ್ಕೆ ಎಲ್ಲೂ ಧಕ್ಕೆ ಇಲ್ಲ. ಕೋವಿಡ್ನ ಸಂಕಷ್ಟದ ದಿನದಲ್ಲೂ ಕೂಡ ನಮ್ಮ ಸಂಸ್ಕೃತಿಯನ್ನು ಉಳಿಸುವ ಪ್ರಾಮಾಣಿಕ ಪ್ರಯತ್ನಕ್ಕೆ ಎಲ್ಲರೂ ಕೂಡ ಕೈಜೋಡಿಸಬೇಕು ಅಂತ ಹೇಳಿದರು. ಕೊರೋನಾ ಪಂಪಿನಂಚಿನ ಮಹಾಮಾರಿ ಕರೆದ ಒಂಜಿ ವರ್ಷ ಹಿಡಿದು ನಮ್ಮ ಮಾತೆರೆಲ್ಲ ಕಷ್ಟದ ಕೂಪು ನುಗ್ಗಿನಂಚಿನ ಈ ಮಾರಿ ಬಹುಶಃ ಬೇತೆ ಬೇತೆ ರೀತಿಯ ಈ ನೇಮ ನೆರಿಯುಪ್ಪು ಆಟ ಆಯನಪ್ಪು ಕಂಬಳ ಬೇತೆ ಬೇತೆ ರೀತಿ ಮಾತ ಮಾರಿ ಅಡೆತಡೆನೆ ಮಲ್ಪಿನಟ್ಟಾತ್ರ ಇನಿ ಪಾರಂಪರಿಕವಾದ ನಡಪುನಂಚಿನ ದೇವರನ ಕಂಬಳ ಅರಸು ಕಂಬಳ ಅಂಚೆ ವಾಕಾರಣಗಳು ಹುಕ್ಕೆರ ಬಲ್ಲಿ ಬಡದೆ ಅರಸರು ಅಂಚನೆ ಈ ಸೀಮೆದ ಮುಲ್ಕಿ ಸೀಮೆ ಅರಸು ವಂಶಸ್ಥರಾದ ಎಂ ದುಗ್ಗಣ್ಣ ಸಾವಂತರು ಧರ್ಮಚಾವಡಿಯಲ್ಲಿ ಸಮಿತಿಗೆ ಕಂಬಳ ನಡೆಸಲು ಸೂಚನೆ ನೀಡಿದ ನಂತರ ಕಂಬಳದ ಪ್ರಕ್ರಿಯೆ ಸಾಂಪ್ರದಾಯಿಕವಾಗಿ ನಡೆಯಿತು. ಸುಮಾರು 400 ವರ್ಷಗಳ ಹಿಂದಿನ ಇತಿಹಾಸ ಪ್ರಸಿದ್ಧ ಮುಲ್ಕಿ ಸೀಮೆ ಅರಸು ಕಂಬಳಕ್ಕೆ ಸೀಮೆಯ ಅರಸರಾದ ಎಂ ದುಗ್ಗಣ್ಣ ಸಾವಂತರು, ಗ್ರಾಮದ ನಾಗದೇವರಲ್ಲಿ ಅರಮನೆಯ ಚಂದ್ರನಾಥ ಸ್ವಾಮಿ ಬಸದಿ, ಪದ್ಮಾವತಿ ಅಮ್ಮನವರ ಹಾಗೂ ಪಟ್ಟದ ಪೀಠಕ್ಕೆ ಗೌರವ ಸಲ್ಲಿಸಿ ಬಪ್ಪನಾಡು ಬಡಗು ಹಿತ್ಲುವಿನ ದಿವಂಗತ ಕಾಂತೋ ಪೂಜಾರಿಯವರ ಮನೆತನದ ಹಾಗೂ ಅರಮನೆಯ ಕಂಬಳದ ಕೋಣಗಳು ಕರೆಯಲ್ಲಿ ಇಳಿಯಲು ಸೂಚನೆ ನೀಡಿದ್ರು. ತುಳುನಾಡಿನ ವಿವಿಧ ಭಾಗಗಳಲ್ಲಿನ 46 ಜೋಡಿ ಕೋಣಗಳಿಗೆ ಮಾತ್ರ ಅವಕಾಶ ನೀಡಲಾಯಿತು. ಹಗ್ಗ ಕಿರಿಯ ಹಾಗೂ ನೇಗಿಲು ಕಿರಿಯ ವಿಭಾಗದಲ್ಲಿ ಮಾತ್ರ ಸೌಹಾರ್ದತೆಯ ಸ್ಪರ್ಧೆಯನ್ನು ನಡೆಸಲಾಯಿತು. ಇನ್ನು ಗದ್ದೆಯಲ್ಲಿ ಸಂತೆ ಮಾರುಕಟ್ಟೆಗೆ ಅವಕಾಶ ನೀಡಿರಲಿಲ್ಲ.